ಹಾಯ್, ಹೇಗಿದ್ದೀರಾ ಮಕ್ಕಳೇ? ನಮಸ್ತೆ. ಈ ಸ್ವಾತಂತ್ರ್ಯೋತ್ಸವವನ್ನು ಎಲ್ಲಿ ಆಚರಿಸೋದಪ್ಪ ಅನ್ನುವ ಚಿಂತೆಯ? ಏನು ಚಿಂತೆ ಬೇಡ. ನೀವು ಈ ಬಾರಿ ಸ್ವಾತಂತ್ರ್ಯೋತ್ಸವವನ್ನು ನಮ್ಮೊಂದಿಗೆ ಆಚರಿಸಿ. ಹೇಗೆ? ಹೀಗೆ. ನೀವು ಹಾಡುಗಾರರಾಗಿದ್ದರೆ ನಿಮ್ಮಿಷ್ಟದ 5 ನಿಮಿಷಗಳ ದೇಶಭಕ್ತಿ ಗೀತೆ ಗುಂಪು ಅಥವಾ ವೈಯಕ್ತಿಕವಾಗಿ ಹಾಡಿ ಕಳಿಸಿ. ಭಾಷೆ ನಿಮ್ಮಿಷ್ಟದ್ದು ಯಾವುದೂ ಆಗಲ್ಲ. ನಿಮಗೆ ನಟನೆ ಇಷ್ಟ ಅಂದರೆ ಆ್ಯಕ್ಟಿಂಗ್ ನಿಮಗೆ ಇಷ್ಟ ಅಂದರೆ 5 ರಿಂದ 10 ನಿಮಿಷಗಳ ಅವಧಿಯ ದೇಶಭಕ್ತಿಯನ್ನು ಸಾರುವ ಒಂದು ವಿಜುವಲೈಸೇಷನ್ ಅಂದರೆ ರೂಪಕ ಅಥವಾ ಒಂದು ಸ್ಕಿಟ್ಟನ್ನು ಮಾಡಿ ಕಳಿಸಿ. ಇದು ಗುಂಪು ಅಥವಾ ವೈಯಕ್ತಿಕವಾಗಿಯೂ ಆಗ್ತದೆ. ಭಾಷೆ ತುಳು ಅಥವಾ ಕನ್ನಡ ಭಾಷೆಯಲ್ಲಿ ಮಾತ್ರ. ನೀವು ಉತ್ತಮ ಭಾಷಣಕಾರರಾಗಿದ್ದರೆ 5 ನಿಮಿಷಗಳ ಭಾಷಣ ಮಾಡಿ ಕಳಿಸಿ. ವಿಷಯ ಎಸ್ಟರ್ಡೇ, ಟುಡೇ, ಟುಮಾರೋ, ಕೋಡೆ, ಇನಿ, ಎಲ್ಲೆ, ತುಳು, ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ. ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆಯೇ? ಹಾಗಾದರೆ ದೇಶಭಕ್ತಿ ಸಾರುವ ಯಾವುದೇ ಪ್ರಕಾರಗಳ ಒಂದು ಚಿತ್ರ ಬಿಡಿಸಿ ನಮಗೆ ಕಳುಹಿಸಿ. ಓಕೆ. ಪ್ರಸಾರಕ್ಕೆ ಯೋಗ್ಯವಾದದನ್ನು ಆಯ್ಕೆ ಮಾಡ್ತೇವೆ ನಾವು. ಮತ್ತೊಂದು ವಿಷಯ ಏನಂದರೆ 2 ವಿಭಾಗಗಳಲ್ಲಿ ಇದು ನಡೀತದೆ. ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್, 1ನೇ ತರಗತಿಯಿಂದ 5ನೇ ತರಗತಿಯವರೆಗಿನ ಒಂದು ವಿಭಾಗ, 6ನೇ ತರಗತಿಯಿಂದ 10ನೇ ತರಗತಿ ಅಂದರೆ SSLCವರೆಗೆ, 6th ಸ್ಟ್ಯಾಂಡರ್ಡ್ ಟು SSLCವರೆಗಿನ ಮತ್ತೊಂದು ವಿಭಾಗ. 2 ವಿಭಾಗಗಳಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಪ್ರಸಾರಕ್ಕೆ ಯೋಗ್ಯವಾದದ್ದನ್ನು ನಾವು ಆಯ್ಕೆ ಮಾಡಿ ಆಗಸ್ಟ್ 12ರಿಂದ 17ರವರೆಗೆ B4 ನ್ಯೂಸ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೇವೆ. ಜೊತೆಗೆ ಅತ್ಯುತ್ತಮವಾದ 3ರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳು ಕೂಡ ಯಾರ್ದು ಒಳ್ಳೆಯದಾಗ್ತದೋ ಅತ್ಯುತ್ತಮವಾದನ್ನು ಆಯ್ಕೆ ಮಾಡಿ ಕೊಡ್ತೇವೆ. ಮತ್ತು ಜೊತೆಗೆ ವಿಶೇಷ ಬಹುಮಾನಗಳನ್ನು ಕೂಡ ನೀಡಿ ನಾವು ನಿಮ್ಮನ್ನು ಗೌರವಿಸ್ತೇವೆ. ಇದಕ್ಕೆ ನೀವು ನಿಮ್ಮ ಹೆತ್ತವರ ಅಥವಾ ಗುರುಗಳ ಸಹಕಾರವನ್ನು ಕೂಡ ಖಂಡಿತ ಬಳಸ್ಕೊಳ್ಬೋದು. ಆದರೆ ಡ್ರಾಯಿಂಗ್ ಮಾತ್ರ ನೀವೇ ಮಾಡಬೇಕು, ಆಯಿತಾ? ಆಗಸ್ಟ್ 5ರೊಳಗಾಗಿ ನೀವು ನಮಗೆ ಕಳಿಸಿ. ವಿಳಾಸ ಇಲ್ಲಿದೆ.